ಎಲ್ಲರಿಗೂ ಕೂಡ ನಮಸ್ಕಾರ. ನಾವು NSUI ಮುಖಾಂತರ ಇವತ್ತು ಕೇವಲ ಒಂದು ಪ್ರೊಟೆಸ್ಟಿಗೆ ಒಟ್ಟಾಗಿ ಇರೋದಲ್ಲ. ಇವತ್ತು ಇದು ಕೇವಲ ಒಂದು ಪ್ರೊಟೆಸ್ಟ್ ಅಲ್ಲ, ಇದು ವಿದ್ಯಾರ್ಥಿಗಳ ಹಕ್ಕು, ವಿದ್ಯಾರ್ಥಿಗಳ ಭವಿಷ್ಯ, ವಿದ್ಯಾರ್ಥಿಗಳ ಕನಸಿಗಾಗಿ ನಾವೆಲ್ಲ ಸೇರಿದ್ದು. ನೀಟ್ ಪರೀಕ್ಷೆ ಅನ್ನೋದು ಕೇವಲ ಒಂದು ಪರೀಕ್ಷೆ ಅಲ್ಲ, ಅದೊಂದು ಸಾಮಾನ್ಯ ಪರೀಕ್ಷೆ ಅಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಡಾಕ್ಟರ್ ಆಗುವ ಕನಸನ್ನು ನನಸು ಮಾಡುವ ಒಂದು ಪರೀಕ್ಷೆ ಅದು. ಅದಕ್ಕೋಸ್ಕರ ವಿದ್ಯಾರ್ಥಿಗಳು, ನಮ್ಮ ಭಾರತ ದೇಶದ 22 ಲಕ್ಷ ವಿದ್ಯಾರ್ಥಿಗಳು ಹಗಲು ರಾತ್ರಿ 2-3 ವರ್ಷ ಕಷ್ಟಪಟ್ಟು ಶ್ರಮಪಟ್ಟು ಆ ಎಕ್ಸಾಮ್ಗೋಸ್ಕರ ಓಡ್ತಾರೆ. ಅವರ ತಂದೆ ತಾಯಿ ಅವ್ರಿಗೋಸ್ಕರ ಎಷ್ಟೋ ತ್ಯಾಗ ಮಾಡ್ತಾರೆ. ಆದರೆ ಅವರು ಇಷ್ಟು ಕಷ್ಟಪಟ್ಟು May 3ಗೆ ಎಕ್ಸಾಮ್ ಬರ್ತಿದ್ದಾರೆ. ಎಷ್ಟೋ ವರ್ಷ ಕಳೆದ ನಂತರ May 12ಗೆ 9 ದಿವಸ ಆದಮೇಲೆ ಸರ್ಕಾರದಿಂದ ಒಂದು ನೋಟಿಸ್ ಬಂತು, ಪೇಪರ್ ಲೀಕ್ ಅಂತ ಇದೆ, ಅದಕ್ಕೆ ನಾವು ಈ ಎಕ್ಸಾಮನ್ನು ಕ್ಯಾನ್ಸಲ್ ಮಾಡ್ತೀವಿ. ಆ 9 ದಿನಗಳಲ್ಲಿ ಅವ್ರು ಎಷ್ಟೋ ಆರಾಮ್ ತೆಗಿತಾ ಇರ್ತಾರೆ. ಯಾಕೆಂದರೆ ಇಲ್ಲ ಎಕ್ಸಾಮ್ದೊಂದು ಟೆನ್ಷನ್ ಆಯಿತು, 2-3 ವರ್ಷ ಕಷ್ಟ ಬಂದು ಓದಿ ಅವ್ರಿಗೆ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತದೆ. ಅದಾದ್ಮೇಲೆ ಅವ್ರು ಹೇಳ್ತಾರೆ June 21ಗೆ ಪುನಃ ಎಕ್ಸಾಮ್. ಮತ್ತೆ ಅವ್ರು ಹೇಳ್ತಾರೆ ನಮಗೆ ಈ ಎಕ್ಸಾಮ್ಗೆ ಫೀಸ್ ಬೇಡ. ಫೀಸ್ ವಿಷಯ ಬಿಡಿ, ಎಷ್ಟೋ ವರ್ಷ ಕೋಚಿಂಗ್ ಸೆಂಟರ್ ಫೀಸ್ ಕೊಡ್ತಾರೆ ಅವರು. ಅವ್ರ ಎಕ್ಸಾಮ್ ಸೆಂಟರ್ ಬರಲಿಕ್ಕೆ ಕೂಡ ಎಷ್ಟೋ ಕಾಸು ಕಟ್ತಾರೆ ಅವರು. ಎಷ್ಟೋ ವಿದ್ಯಾರ್ಥಿಗಳಿಗೆ ಆ ಕೋಚಿಂಗ್ ಸೆಂಟರ್ ಹೋಗುವಾಗ ಬಸ್ಸಿಗೆ ಕೊಡಲಿಕ್ಕೆ ಕೂಡ ದುಡ್ಡಿರಲ್ಲ. ನಾನೇ ಒಂದು ಕತೆ ಹೇಳ್ತೀನಿ. ಒಂದು ದಿನ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ವಿದ್ಯಾರ್ಥಿ ಬುಕ್ಕಲ್ಲಿ ಓದುವಾಗ ನಾವು ಹೋಗಿ ಕೇಳಿದ್ವಿ, ಏನಾಯ್ತು, ಯಾಕೆ ಬಂದಿದ್ದು? ಅವನು ಹೇಳಿದ್, ನಾನು ಮಂಗಳೂರು ನೀಟ್ ಎಕ್ಸಾಮ್ ಬರಲಿಕ್ಕೆ ಬಂದಿದ್ದು, ನನಗೆ ಇಲ್ಲಿ ಹೋಟೆಲ್ ರೂಮ್ ಮಾಡಲಿಕ್ಕೆ ದುಡ್ಡಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತು ಓದ್ತಾ ಇದ್ದೇನೆ. ಅಷ್ಟೆಲ್ಲ ತ್ಯಾಗ ಮಾಡಿ ವಿದ್ಯಾರ್ಥಿ ಬರೆಯುವಾಗ ಇಷ್ಟೊಂದು ಅನ್ಯಾಯ ಆಗಬೇಕಾ? NTA ವತಿಯಿಂದ ಇದು ಫಸ್ಟ್ ಟೈಮ್ ಆಗೋದಲ್ಲ, ಎಷ್ಟೋ ವರ್ಷ ಮುಂದೆ ಕೂಡ 2024 ಕೂಡ ಆಗಿತ್ತು. ಆವಾಗ CBI ಒಂದು ತನಿಖೆ ಆಯಿತು. CBI ತನಿಖೆಯಿಂದ ಎಷ್ಟೋ 1,000 ಸ್ಟೂಡೆಂಟ್ಸಿಗೆ ಪುನಃ ಎಕ್ಸಾಮ್ ಅಂತ ಆಯಿತು. ಅದೇ ರೀತಿ ನಮ್ಮ ಗೌರ್ಮೆಂಟ್ ಇಷ್ಟು ಅಡ್ವಾನ್ಸ್ ಸಿಸ್ಟಮ್ ಇರುವಾಗ ಈ ಸತಿ ಕೂಡ ನೋಡ್ಬೋದಲ್ಲ, ಎಲ್ಲಿ ಕೂಡ ಲೀಕ್ ಆಗಿದೆ, ಎಲ್ಲೆಲ್ಲೂ ಲೀಕ್ ಆಗಿದೆ. ಮತ್ತೆ ಅವ್ರು ಹೇಳ್ತಾರೆ ನಮಗೆ ಫೀಸ್ ಬೇಡ, ಈ ಸತಿ ನೀವು ಖಾಲಿ ಬಂದು ಎಕ್ಸಾಮ್ ಬರೀಲಿ. ಅವ್ರು ಫಸ್ಟ್ ಟೈಮ್ ಕಟ್ಟಿದ ಫೀಸ್ ಅದು ಕೂಡ ವಾಪಸ್ ಮಾಡಲಿ. ಯಾಕೆಂದ್ರೆ ಇಲ್ಲಿ NTA ಇಸ್ ನಾಟ್ ಅ ಲಾಸ್ ಮೇಕಿಂಗ್ ಏಜೆನ್ಸಿ, ಅದೊಂದು ಪ್ರಾಫಿಟೇಬಲ್ ಏಜೆನ್ಸಿ. ವರ್ಷಕ್ಕೆ NTA 300 ಕೋಟಿ ಪ್ರಾಫಿಟ್ ಪಡ್ತಾರೆ. ಅದರಿಂದ ಒಂದು ವರ್ಷಕ್ಕೆ ಅವ್ರಿಗೆ ಫ್ರೀ ಎಕ್ಸಾಮ್ ಮಾಡ್ಲಿಕ್ಕೆ ಆಗುದಿಲ್ವಾ? ಮತ್ತೆ ಏನೊಂದು ಆಪ್ಷನ್ ಕೊಡ್ಲಿ ವಿದ್ಯಾರ್ಥಿಗಳಿಗೆ, 2 ಎಕ್ಸಾಮ್ದು ಕೂಡ ರಿಸಲ್ಟ್ ಬಿಡುಗಡೆ ಮಾಡಲಿ. ಎಲ್ಲಿ ಕೂಡ ಲೀಕ್ ಆಗಲಿಲ್ಲ, ವಿದ್ಯಾರ್ಥಿಗಳಿಗೆ ಆಪ್ಷನ್ ಕೊಡ್ಲಿ, ಫಸ್ಟ್ ಎಕ್ಸಾಮ್ದು ರಿಸಲ್ಟ್, ಸೆಕೆಂಡ್ ಎಕ್ಸಾಮ್ ರಿಸಲ್ಟ್. ಯಾಕೆಂದ್ರೆ ಹೇಳಿದ್ರೆ ಎಲ್ಲರ ಜೊತೆಗೆ ಆ ಪೇಪರ್ ಬರಲಿಲ್ಲ, ಕೆಲವು ಕಡೆ ಮಾತ್ರ. ಅದರಿಂದ ಎಷ್ಟೋ ಸ್ಟೂಡೆಂಟ್ಸಿಗೆ ಅನ್ಯಾಯ ಆಗಿದೆ. ನಾವು NSUI ವತಿಯಿಂದ ಇವತ್ತು ವಿದ್ಯಾರ್ಥಿಗಳ ಧ್ವನಿಯಾಗಿ ನಿಲ್ತಿದ್ವಿ. ನಾವು ಯಾವುದು ಜಾತಿ ಹೆಸರಿನಲ್ಲಿ ಮತ್ತೆ ರಾಜಕೀಯ ಲಾಭವಾಗಿ ಅಲ್ಲ ಇದು ಮಾಡೋದು. ನಾವು ವಿದ್ಯಾರ್ಥಿಗಳ ಭವಿಷ್ಯ, ವಿದ್ಯಾರ್ಥಿಗಳ ಶ್ರಮ, ವಿದ್ಯಾರ್ಥಿಗಳ ಸಹಾಯಕ್ಕೋಸ್ಕರ ಈ ಒಂದು ಹೋರಾಟ ಮಾಡ್ತಾ ಇದ್ವಿ. ಬರುವ ದಿನಗಳಲ್ಲಿ ಕೂಡ ಬೀದಿಗೆ ಬಿತ್ತು ನಾವು ಎಲ್ಲ ಹೋರಾಟ ಮಾಡುವ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅಯ್ಯಯ್ಯೋ. ಧನ್ಯವಾದಗಳು.